ಬಿಜೆಪಿ ಸರ್ಕಾರವು ನಡೆಸುತ್ತಿರುವ ದೇಗುಲ ತೆರವು ಕಾರ್ಯಾಚರಣೆ ಹಾಗೂ ದಿನಬಳಕೆಯ ಸಾಮಗ್ರಿಗಳ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಪು ಬ್ಲಾಕ್ ಕಾಂಗ್ರೆಸ್ ಮತ್ತು ಪಡುಬಿದ್ರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಉಪಸಮಿತಿಗಳ ಆಶ್ರಯದಲ್ಲಿ ಬುಧವಾರ ಸಂಜೆ ಪಂಚಿನ ಮೆರವಣಿಗೆ ನಡೆಯಿತು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಪಂಚಿನ ಮೆರವಣಿಗೆಗೆ ಚಾಲನೆ ನೀಡಿ ಮಾತಾಡಿ, ಧರ್ಮದ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರವು ಧರ್ಮ ವಿರೋಧಿ ಕೃತ್ಯಗಳನ್ನು ನಡೆಸುವ ಮೂಲಕ ಜನರ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡುತ್ತಿದೆ. ಅದರ ವಿರುದ್ಧ ಕಾಂಗ್ರೆಸ್ ಪಕ್ಷವು ರಾಜ್ಯವ್ಯಾಪಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಸರ್ಕಾರ ಇನ್ನೂ ಸ್ಪಂದಿಸದಿದ್ದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಪಡುಬಿದ್ರೆ ಬೀಡು ಗರಡಿ ಬಳಿಯಿಂದ ಪಡುಬಿದ್ರೆ ದೇವಳ ಮೂಲಕ ಬಸ್ ನಿಲ್ದಾಣದ ತನಕ ಪಂಚಿನ ಮೆರವಣಿಗೆ ನಡೆಸಿದ ಬಳಿಕ ನವರಂಗ್ ಹೋಟೆಲ್ ಮುಂಭಾಗ ಬೃಹತ್ ಪ್ರತಿಭಟನಾ ಸಭೆ ನಡೆಸಲಾಯಿತು. ಸಾಮಾಜಿಕ ಕಾರ್ಯಕರ್ತ ಹಾಗೂ ವಾಗ್ಮಿ ಎಂಜಿ ಹೆಗಡೆ ದಿಕ್ಸೂಚಿ ಭಾಷಣ ಮಾಡಿದರು. ದೃಶ್ಯ ನಮಗೆ ಇನ್ನೂ ಕೂಡ ಕಣ್ಣಿಗೆ ಕಾಣ್ತದೆ. ಸಂಪೂರ್ಣವಾಗಿ ಎಷ್ಟೋ ಪುರಾತನವಾದಂತಹ ಇತಿಹಾಸಮಯವಾದಂತಹ ದೇವಸ್ಥಾನವನ್ನ ಇವತ್ತು ಒಡೆದಾಕಿ ಇವತ್ತು ಆಂಜನೇಯನ ಮೂರ್ತಿಯನ್ನ ಮಾರ್ಗಕ್ಕೆ ಚೆಲ್ಲುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ದೇವಸ್ಥಾನ ಅಂತ ಹೇಳಿದ್ರೆ ಅದಕ್ಕೊಂದು ಇದಿದೆ, ಕ್ರಮ ಇದೆ, ಧಾರ್ಮಿಕ ಇದಿದೆ. ಆ ಪ್ರಕಾರ ಯಾರು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಲ್ಲಿ ಇವತ್ತು ಮತ ಕೇಳಿ ಅಧಿಕಾರದಲ್ಲಿ ಕೂತಿದ್ದಾರ, ಅವರ ಅಧಿಕಾರದ ಅವಧಿಯಲ್ಲೇ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನ ಉಳಿಯುವಂತ ಕೆಲಸ ಕಾರ್ಯ ಆಗಿದೆ. ಇದಕ್ಕೆ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷ ಇವತ್ತು ಇದಕ್ಕೆ ಪ್ರತಿಭಟನೆ ಸಲ್ಲಿಕೆ ಮಾಡುವಂತ ಕಾರ್ಯಕ್ರಮ ಆಗಿದೆ. ಹೆಚ್ಚಿನ ಅಂಶ ಇವತ್ತು ಪ್ರತಿಭಟನೆ ಪ್ರಾರಂಭ ಆಗದಿದ್ರೆ 90 ದೇವಸ್ಥಾನ ಕೂಡ ಹುಡಿಯಾಗಿ ಹೋಗುವಂತ ಸಂದರ್ಭ ಇತ್ತು. ಆ ದೃಷ್ಟಿಯಲ್ಲಿ ಇವತ್ತು